ಓಟು ಯಾಚಿಸಲಿಕ್ಕೋಸ್ಕರ ಬಂದಿದ್ದೇವೆ ಇಲ್ಲಿ. ಇವತ್ತು ಮಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ವೇದವ್ಯಾಸ್ ಕಾಮತ್ ಅವರ ಧರ್ಮಪತ್ನಿಯವರೇ ನಿಮ್ಮ ಹತ್ರ ಓಟು ಯಾಚಿಸಲಿಕ್ಕಾಗಿ ಬಂದಿದ್ದಾರೆ. ಅವರು ಈಗ ಮಾತಾಡಲಿಕ್ಕಿದ್ದಾರೆ. ನಮಸ್ಕಾರ ಎಲ್ರಿಗೂ. ನಾನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ವೇದವ್ಯಾಸ್ ಕಾಮತ್ರ ಧರ್ಮಪತ್ನಿ. ಈ ಬಾರಿ ಅವರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ನೀವೆಲ್ಲರೂ ಅವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ದಯವಿಟ್ಟು ನನ್ನದಿದು ಕಳಕಳಿಯ ವಿನಂತಿ. ಈ ಬಾರಿ ಇಲ್ಲಿಯೂ ಕರ್ನಾಟಕದಲ್ಲಿಯೂ ಡೆಲ್ಲಿಯಲ್ಲಿಯೂ ಬಿಜೆಪಿ ಸರ್ಕಾರ ಬರಲೇಬೇಕು. ಎಲ್ರಿಗೂ ನಿಮ್ಗೆ ಗೊತ್ತಿದೆ, ನಮ್ಮ ಹಿಂದುತ್ವ ಉಳಿಬೇಕಿದ್ರೆ ಬಿಜೆಪಿ ಸರ್ಕಾರ ಬರಲೇಬೇಕು. ಹಾಗಾಗಿ ನೀವೆಲ್ಲರೂ ನಮ್ಮೊಟ್ಟಿಗೆ ಇರಬೇಕು ಈ ಸಲ. ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ